ಸೋಮೇಶ್ವರ ಉಚ್ಚಿಲದ ಕಡಲ್ಕೊರೆತ ಪ್ರದೇಶಗಳಿಗೆ ಶಾಸಕರು ಶ್ರೀ ಯುಟಿ ಖಾದರ್ ಐತಾರ ಕಾಂಡ ಭೇಟಿ ಕೊರಿಯರು. ഞങ്ങളോട് 400 തെങ്ങുണ്ടായി. 400 തെങ്ങുണ്ട്. പിന്നെ ಕರಿ ಕೆಲವು ದಿನದ ಜೋರ್ದ ಬರ್ಸ ಗಾಳಿಗೆ ಈ ಪರಿಸರ ಕಡಲ್ದ ಅಬ್ಬರಲ ಜೋರಾತನು ಕರಿ ಒಂತ ದಿನದ ದುಂಬು ಉಚ್ಚಿಲ ಬಟ್ಟಪಾಡಿದ ಸಂಪರ್ಕ ಸಾಧಿಲ ಕಡಲ್ ಕೊರೆತಗೆ ಕೊಚ್ಚಿದು ಪೋತುಂಡು. ಪರಿಸರದ ನಾಲೈನು ಇಲ್ಲುಲ್ಲ ತೀರ ಅಪಾಯಡು ಉಂಡು. ಐತಾರ ಕಾಂಡ ಇಡೆಗೆ ಭೇಟಿ ಕೊರನ ಶಾಸಕರು ಶ್ರೀ ಯುಟಿ ಖಾದರ್ ಸ್ಥಳೀಯರ ಸಮಸ್ಯೆಲದ ಬಗೆಟ್ಟು ವಿವರಲೇನು ಪಡೆಯುಂಡೇರು. ಈ ಹೊರತು ಸ್ಥಳೀಯ ಇಲ್ಲಡೆಲ್ಲ ಭೇಟಿ ಕೊಡ್ದು ಅಕಲ ಕಷ್ಟ ಸುಖದ ಬಗೆಟ್ ತೆರೆಯೊಂದು ಆ ಒಡಾಯಿನ ಬೇಲದ ಬಗೆಟ್ ವಿಚಾರ ವಿಮರ್ಶೆ ಮಾಡ್ತೇವೆ. ಎಮರ್ಜೆನ್ಸಿ ಮೇಲೆ 20 ಫೀಟ್ ಮುಂದೆ ಅಲ್ಲಿ ಈಗ ಹೋಗ್ಲಿಕ್ಕಾಗಲಿ ಅಪ್ರೋಚ್ ಆಗ್ಲಿಕ್ಕಾಗಲಿ ನಾಳೆ ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಆಗಿ ಭಾಗದ ಸೆಟ್ ಮಾಡಿಕೊಂಡು ಒಂದೊಂದು ಟೀಮಿನವರು ಒಂದೊಂದು JCB ಆಗುದಿಲ್ಲ. ಯಾಕೆ ನಮ್ಗೆ ಗೊತ್ತಿದೆ, ನಮ್ಗೆ ನೋಡರ್ಸ್ ನಮ್ಗೆ ಇವರ ಎಕ್ಸ್ಪೀರಿಯನ್ಸ್. ಒಂದು ಕಡೆ ಲೋಡ್ ಆಗಿದ್ರೆ ಅಲ್ಲಿಂದ ತೆಗೊಳ್ಳಿ ಮುಂದಿತ್ತು ಆಚೆ ಬೇಕು, ಅದಾ ಅಲ್ಲಿಗೆ ಡಂಪ್ ಮಾಡಲಿಕ್ಕೆ ಒಂದು ಬೇಕು, ಅಲ್ಲಿ ಸೆಟ್ ಮಾಡಲಿಕ್ಕೆ ಬೇಕು. ಆವಾಗ ಮಾತ್ರ ಕಂಟಿನ್ಯೂಸ್ ಆಗ್ತದೆ. ಹೌದಾ? ಮತ್ತೆ ಹತ್ರ 4 ಇದರನ್ನೇನು ಟಿಪ್ಪರಿಂದ ಇವತ್ತು ಬರಲಿಕ್ಕೆ ಎಷ್ಟು ಹೊತ್ತು ಬೇಕು? ಇಲ್ಲಿಂದ ಮುಡಿಪಿನ ಇಲ್ಲಿಗೆ 1 ಗಂಟೆ ಬೇಕು. ಹೌದಾ? 1 ಗಂಟೆ ಇಲ್ಲಿಗೆ, ಅಲ್ಲಿ ಇಲ್ಲಿಂದ ರಿಟರ್ನ್ ಹೋಗ್ಲಿಕ್ಕೆ ಅರ್ಧ ಗಂಟೆ, 1.5 ಗಂಟೆ ಅದಕ್ಕೆ ಆಗ್ತದೆ. ಅಲ್ಲಿ ಲೋಡ್ ಆಗಲಿಕ್ಕೆ 1 ಗಂಟೆ, ಇಲ್ಲಿ ಅನ್ಲೋಡ್ ಆಗಲಿಕ್ಕೆ ಅರ್ಧ ಗಂಟೆ. ಒಂದು ಲೇಬರ್ ಬರಬೇಕಾದ್ರೆ ನಿಮಗೆ ಬರೀ 3 ಗಂಟೆ ಬೇಕು. 3 ಗಂಟೆ ನೀವು ಕೆಲಸ ಮಾಡಿ ಎಷ್ಟು ಗಂಟೆ ತನಕ? ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ ಸಂಜೆ 6 ಗಂಟೆ ತನಕ. ಎಷ್ಟಾಯಿತು? 10, 11, 9 ಮ್ಯಾಕ್ಸಿಮಮ್ 9 ಗಂಟೆ ಅಲ್ಲ, 10 ಗಂಟೆ ಇತ್ತು. 10 ಗಂಟೆಯಲ್ಲಿ ನೀವು ಒಂದು ಟಿಪ್ಪರ್ ಬರೀ 3 ಲೋಡ್ ಮಾಡಲಿಕ್ಕೆ ಸಾಧ್ಯ. ನಿಮ್ಮದು 3 ಟಿಪ್ಪರ್ ಇಟ್ಕೊಂಡ್ರೆ ಇನ್ನು 9 ಲೋಡ್ಗಿಂತ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮದೇನು ಬೇಕು? ಯಾರು ಕೆಲಸ ಮಾಡ್ತಾರೆ ಮಿನಿಮಮ್ 4-5 ಟಿಪ್ಪರ್ ಮಿನಿಮಮ್ ಇದೆ 15 ಲೋಡ್ಸ್. ಈ ರೀತಿ ಟಾರ್ಗೆಟ್ ಕೆಲಸ ಮಾಡ್ತಿದ್ದು ಈ ಸೀಸನ್ ಅಲ್ಲಿ ಆಗುತ್ತೆ. ಸುಮ್ಮನೆ ನಿಮಗೆ ಗೊತ್ತಿದೆ ಕೆಲಸ
ಉಚ್ಚಿಲ ಬಟ್ಟಪಾಡಿದ ಕಡಲ್ ಕೊರೆತದ ತೀವ್ರತೆಯನ್ನು ತೆರೆಯುವನ್ನವಲು ಜಿಲ್ಲಾಡಳಿತ ವಿಫಲ ಆತನು ಅಪಾಯಡ್ ಇತ್ತಿನ ತಾದಿ ಇಲ್ಲದಕ್ಲೆಗೆ ತಕ್ಷಣ ಸ್ಪಂದಿಸಾದು ಕಲ್ಲು ಪಾಡುನ ಬೇಲೆನ ಮಂತದುಂಡ ಇಂಚ ಆತ್ವಂದು ಪಂಡದು ಈ ಬಗೆಟ್ ಜಿಲ್ಲಾಡಳಿತ ಉನ್ನತ ಮಟ್ಟ ಸಭೆಲೆಪ್ಪೊಡು ತನಲ್ಲ ಈ ಸಭೆಗೆ ಆಹ್ವಾನಿಸೋಡು ಪಂಡದು ತೆರಿಪಾಯರು. ಆಸ್ತಿ ಪಾಸ್ತಿ ಮತ್ತು ರಸ್ತೆಗಳು ಮತ್ತು ಪ್ರಾಣಿಗಳನ್ನು ರಕ್ಷಿಸುವಂಥ ಕೆಲಸ ಮಾಡ್ತಿದ್ದೆವು. ಬಹುಶಃ ಈ ಸಲ ನಾವು ಕಳೆದ 2 ತಿಂಗಳಿಂದ ಇದನ್ನು ಸತತವಾಗಿ ಜಿಲ್ಲೋತ್ಸವ ಸಚಿವರಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದವರಿಗೆ ವಿಚಾರ ತಂದು ನೋಡಿ ಹೋದರೂ ಕೂಡ ಬಹುಶಃ ಇವತ್ತು ರಸ್ತೆ ಇವತ್ತು ತುಂಡಾಗುವಂಥ ಇವತ್ತು ಆ ಒಂದು ಪರಿಸ್ಥಿತಿ ಇವತ್ತು ಬಂದು ಜನರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಬಹುಶಃ ಇವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಬಹುಶಃ ಈ ಪ್ರದೇಶದ ಇದನ್ನು ಸಂರಕ್ಷಿಸಲಿದ್ದು ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಉತ್ಸವ ಸಚಿವರಿಗೆ ಅಧಿಕಾರಿಗಳು ಮಾತಾಡಿದ್ದೇನೆ. ತಕ್ಷಣ ಆ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಬೇಕು. ತಾತ್ಕಾಲಿಕವಾಗಿ ರಕ್ಷಣೆ ಮಾಡೋ ಜೊತೆಯಲ್ಲಿ ಅತಿ ಶೀಘ್ರದಲ್ಲೇ ಜಿಲ್ಲೋತ್ಸವ ಕೇಳಿಕೊಂಡು ಒಂದು ಉನ್ನತ ಮಟ್ಟದ ಸಭೆ ಈ ಒಂದು ಕಡಲ ಕೊರತೆಗೆ ಮತ್ತು ರಸ್ತೆಗೆ ಸಂಬಂಧಪಟ್ಟ ಹಾಗೆ ADB ಪ್ರಾಜೆಕ್ಟ್ ಮತ್ತು ತಾತ್ಕಾಲಿಕ ಪ್ರಾಜೆಕ್ಟ್ ಎರಡನ್ನೂ ಸೇರಿಸಿ ಉನ್ನತ ಮಟ್ಟದ ಸಭೆಯನ್ನು ಕರಿಬೇಕು. ಮತ್ತು ಸ್ಥಳೀಯ ಶಾಸಕನಾಗಿ ನನ್ನನ್ನು ಕೂಡ ಸಭೆಗೆ ಕರಿಬೇಕು. ಕಳೆದ 2 ತಿಂಗಳಿಂದ ಇವರು ಮಾಡಿದ ಒಂದೇ ಒಂದು ಮೀಟಿಂಗ್ ಆಗಿ ನಾನು ಸ್ಥಳೀಯ ಶಾಸಕನಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಬಂದಂಥ ಸಂದರ್ಭದಲ್ಲಿ 3 ಸಲ ಬಂದರು, 3 ಸಲಕ್ಕೂ ನಮ್ಮನ್ನು ಆಹ್ವಾನಿಸಲಿಲ್ಲ. ಸರ್ಕಿಟ್ ಹೌಸಲ್ಲಿ 2 ಸಲ ಮೀಟಿಂಗ್ ಆಯಿತು ಮಂಗಳೂರಿನಲ್ಲಿ. ಅಲ್ಲಿ ಕೂಡ ಮೀಟಿಂಗ್ಗೆ ಕರೆಸಿ ಶಾಸಕನಾಗಿದ್ದಲು ಇಷ್ಟು ವರ್ಷ ಕೆಲಸ ಮಾಡಿದ ಅನುಭವ ಕೂಡ ಪಡ್ಕೊಳ್ಳಿಲ್ಲ. ನಮಗೆ ಸಮಯದಿಲ್ಲ ಸಂದರ್ಭ ಬೆಂಗಳೂರು ಮೀಟಿಂಗ್ಗೆ ಇಟ್ಟು ನಮಗಲ್ಲಿ ಹೋಗೋದಂತ ಪರಿಸ್ಥಿತಿ. ಅದಕ್ಕೆ ಜಿಲ್ಲಾಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಪೋರ್ಟ್ ಮಿನಿಸ್ಟ್ರೇ ನಮ್ಮ ಇಲ್ಲಿಯ ಜಿಲ್ಲಾ ಸಚಿವರಾದ ಕಾರಣ ಪ್ರಧಾನ ಕಾರ್ಯದರ್ಶಿ ಕರೆಸಿಕೊಂಡು ಏನು ಸಮಸ್ಯೆ ಇದೆ, ಯಾಕೆ ಕೆಲಸಗಳು ಸ್ಲೋ ಆಗ್ತದೆ, ಇದು ನಿಧಾನವಾಗಲಿಕ್ಕೆ ಏನು ವಿಚಾರ ಏನು, ಅದಕ್ಕೆಲ್ಲವೂ ಕೂಡ ಪರಿಹಾರ ಕೆಲಸವನ್ನು ಪೋರ್ಟ್ ಮಿನಿಸ್ಟ್ರೇ ಉಸ್ತುವಾರಿ ಸಚಿವರಾದ ಕಾರಣ ಅವ್ರು ಮಾಡಬೇಕಂತ ನಾವು ಒತ್ತಾಯಪಡಿಸ್ತೇವೆ.